ಮಾನಿನಿಯರು ಮೊಸರತೆಗೊಳ್ಳಿರವ್ವ ಮೊಸರತೆಗೊಳ್ಳಿರವ್ವ ಕರೆದು ಬಾಲಿಗೆ ಹಸುಗಳನ್ನೇ ಕರೆದು 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 ಹಸುಗಳನ್ನೇ ಕರೆದ ಹಾಲಿಗೆ ಹೆಪ್ಪ ಅಜ್ಜ ಹೊಸಗಿರಿ ಹಸುಗಳನ್ನೇ ಕರೆದು ಗಾಳಿಗೆ ಹೆಪ್ಪನಿದ ಅಜ್ಜ ಹೊಸಗಿರಿ ಮೊಸರತೆಗೊಳ್ಳಿರವ್ವ ಮಾನಿನಿಯರು ಮೊಸರತೆಗೊಳ್ಳಿರವ್ವ ಕೇಳ್ತದೆ. ನೀವೆಲ್ಲ ಹೊಸ ಹುಡುಗಿಯರಲ್ಲ, ನೀವೆಲ್ಲ ಎದುರು ಹೋಗಿ ನಮಗೆ ಮೊದಲಿನ ಹಾಗೆ ಈಗ ಯಾರು ಹತ್ತಿರ ಬರುವುದಿಲ್ಲ, ಅದಕ್ಕೆ ಹಿಂದೆ ನಿಂತದ್ದು. ಹೌದಾ? ಪ್ರಾಯ ಆಯ್ತಲ್ಲ. ಹೌದೌದು, ಈಗ ನಮ್ಮನ್ನು ಯಾರು ಮೂಸುವುದಿಲ್ಲ. ಹಾಗಲ್ವೇ? ಯಾಕೆ ನಾನು ಕರೆದದ್ದು? ಯಾಕೆ? ಎಲ್ಲರೂ ಒಟ್ಟಾಗಿ ನಿಂತವರು ಇದ್ದೇವೆ. ನಾವೀಗ ಮಾರಾಟವನ್ನು ಮಾಡುವುದಕ್ಕೆ ಹೋಗಬೇಕು. ಹೌದು. ಮಾರಾಟ ಏನು? ಅಕ್ಕ ಬನ್ನಿ 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 ಬನ್ನಿ. ಯಾರಿಗೆ ಬೇಕು ಮೊಸರು ಮೊಸರು ಮೊಸರು? ಯಾರಿಗೆ ಬೇಕು ತುಪ್ಪ? ತುಪ್ಪ ಪಾತ್ರದಲ್ಲಿರುವುದು, ಬಾಯಿಯಲ್ಲಿರುವುದಲ್ಲ. ತುಪ್ಪ. ಯಾರಿಗೆ ಬೇಕು ತುಪ್ಪ? ತುಪ್ಪ ತುಪ್ಪ. ಯಾರಿಗೆ ಬೇಕು ಬೆಣ್ಣೆ ಬೆಣ್ಣೆ ಬೆಣ್ಣೆ? ಯಾರಿಗೆ ಬೇಕು ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ? ಯಾರಿಗೆ ಬೇಕು ಹಾಲು ಹಾಲು? ಬನ್ನಿ 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 ಬನ್ನಿ. ನೀವೆಲ್ಲ ಹೇಗೆ ಮುಖ ನೋಡ್ತಾ ಕುಳಿತುಕೊಂಡ್ರೆ ಆಗೋದಿಲ್ಲಲ್ವಾ? ಎಲ್ಲ ಬರಬೇಕು. ಮುಖ ಮುಖ ನೋಡ್ತಾ ಇದ್ದಾರೆ. ಹೌದು. ಮುಖ ನೋಡಿದ್ರೆ ಸುಖ ಇಲ್ಲ. ಹೌದು. ಹತ್ತಿರ ಬಂದ್ರೆ ಮಾತ್ರ ಪದಾರ್ಥ. ಹೌದು. ಆದ್ರೆ ಮಲ್ಲಮ್ಮ ಅವರ ಮುಖ ನೋಡುವಾಗ ಗೊತ್ತಾದದ್ದು ಹೇಗೆ? ಇವರೆಲ್ಲ ದನದ ಹಾಲು ಕುಡಿದು ಬೆಳೆದವರ ಹಾಗೆ ಕಾಣುವುದಿಲ್ಲ ನನಗೆ. ಎಮ್ಮೆ ಹಾಲಿನ ಪ್ರಭಾವ. ನಾನಿಲ್ಲ ಇದ್ರಲ್ಲಿಲ್ಲ. ಯಾಕೆ? ಈ ವಿಷಯದಲ್ಲಿ ನಾನಿಲ್ಲ. ನನಗೆ ಅನುಭವ ಆಗಿದೆ, ತುಂಬಾ ಅನುಭವ ಆಗಿದೆ ನನಗೆ. ಇದು ಹಣ್ಣಾದದ್ದು ಸುಮ್ಮನೆ ಅಲ್ಲ, ಮತ್ತೆ ಇಂಥದ್ದೆಲ್ಲ ಮಾತಾಡಿ ಬೈಗುಳ ತಿಂದೆ ಹಣ್ಣಾದದ್ದು. ಹಾಗೆಲ್ಲ ಹೇಳಿದ್ದು ನಾನು. ಯಾಕೆ ಅವರು ಹಾಗೆ ಕುಳಿತದ್ದು? ದನದ ಹಾಲನ್ನು ಕುಡಿದು ಬೆಳೆದಂತಹ ವ್ಯಕ್ತಿಗಳು ಅತಿ ಚುರುಕಾಗಿ ವ್ಯವಹರಿಸುತ್ತಾರೆ. ಎಮ್ಮೆಯ ಹಾಲು ಕುಡಿದ್ರೆ ಸ್ವಲ್ಪ ಮಂದ ಆಗುತ್ತಾರೆ ಅಂತ ಹೇಳುವುದು. ಹೌದೌದು, ಮಂದ. ಹಾಗಾಗಿ ಇಲ್ಲಿ ನಮಗೆ ಮಾರಾಟ ಆಗುವುದಿಲ್ಲ ಎನ್ನುವುದು ಗೊತ್ತಾಗುತ್ತಾ ಉಂಟು. ನೋಡಿ ಅಲ್ಲಿ ನೋಡಿ, ಆ ಹೆಂಗಸ ಕಿವಿ ಕಚ್ಚುವುದು. ಕಿವಿ ಕಚ್ಚುವುದು ಅಲ್ಲವೇ? ಮತ್ತೇನು ಅವರು ಹೇಳೋದು? ಇವರಿಲ್ಲದಂತಹ ಪದಾರ್ಥಗಳಿಗೆ ಕ್ರಯ ಜಾಸ್ತಿ ಅಂತೆ. ಏನು ಮಾಡುವುದು ನೀವು? ಕ್ರಯ ಜಾಸ್ತಿ, ಕ್ರಯ ಹೆಚ್ಚಾಯ್ತಂತ. ಬೇಡ, ಅದು ಯಾಕೆ? ಎಷ್ಟು ಕಷ್ಟ ಉಂಟು ತುಪ್ಪ ಮಾಡ್ಲಿಕ್ಕೆ. ಮತ್ತೆಂತದು? ಅಯ್ಯೋ ದೇವಾ, ಏನಾಯ್ತು? ನಮ್ಮ ಪಾತ್ರದಲ್ಲಿ ಮೊಸರುಂಟು, ಅವರ ಪಾತ್ರದಲ್ಲಿ ಹಾಲು ಮಜ್ಜಿಗೆಲ್ಲ ಉಂಟಲ್ಲ. ಇದರಲ್ಲಿ ಎಂತ ಉಂಟು? ತುಪ್ಪ. ತುಪ್ಪವ ಮತ್ತೆ ದೀಪದ ಎಣ್ಣೆ ಅಂತ. ಅದು ಕಾಣೋದು ದೀಪದ ಎಣ್ಣೆಯ ಹಾಗೆ. ತುಪ್ಪವ? ತುಪ್ಪ ತುಪ್ಪ. ಅದನ್ನು ಸಂಪಾದಿಸುವುದಕ್ಕೆ ಎಷ್ಟು ಕಷ್ಟ ಉಂಟು. ಉದಯ ಕಾಲದಲ್ಲಿ
ಇದನ್ನು ಸಂಪಾದಿಸಲಿಕ್ಕೆ ಎಂತ ಕಷ್ಟ, ಅಲ್ಲಿದ್ದದ್ದನ್ನು ತಕೊಂಡು ಬಂದದ್ದು. ಹಾಗಲ್ಲ, ಮತ್ತೆ ಅದು ಪಾತ್ರೆಯನ್ನು ಮಾತ್ರ. ಪದಾರ್ಥವನ್ನು ಸಂಪಾದನೆ ಮಾಡಬೇಕು ಅಂತಾದ್ರೆ ನೇಸರ ಉದಯಿಸುವುದಕ್ಕಿಂತ ಮುಂಚಿತವಾಗಿ ಎದ್ದು ಪಶುಗಳನ್ನೆಲ್ಲ ಸಾಲಾಗಿ ಕಟ್ಟಿ ಹಾಕಿ ಅದಕ್ಕೆ ಹಾಲು ಹುಲ್ಲು ಬೈಹುಲ್ಲು ಎಲ್ಲ ಹಾಕಿ ಅದನ್ನು ಸರಿಯಾಗಿ ಅಕ್ಕಚ್ಚು ಎಲ್ಲ ಕೊಟ್ಟು ಸಾಕಿ ತದನಂತರ ಒಂದು ತಂಬಿಗೆ ನೀರು ಕೊಂಡೋಗಿ ಅದರ ಕೆಚ್ಚಲಿಗೆ ಅದನ್ನು ಚಿಮುಕಿಸಿ ಆ ಪಶುಗಳನ್ನು ಮೆಲ್ಲ ಎಲ್ಲ ಅನುಭವ ಉಂಟಲ್ಲ. ಮತ್ತೆ ಇನ್ನದೇ ನನಗೆ ಆಯ್ತಾ, ಅದನ್ನು ಕರೆದು ಆಮೇಲೆ ಹಾಲನ್ನು ತಂದು ಅದಕ್ಕೆ ಹೆಪ್ಪು ಹಾಕಿ ಆಮೇಲೆ ಅದನ್ನು ಕಡೆದು ದರ್ಕ್ ಬುರ್ಕ್ ಅಂತ ಅದು ಹಾಗೆ ಶಬ್ದ ಬರ್ತದೆ. ನೀನು ಸರಿ, ನಿನಗೆ ಕಡದ ಅಭ್ಯಾಸ ಇಲ್ಲ ಅಲ್ಲ, ನೀವು ಕಲಿಸಿಕೊಡ್ಬೇಕು. ನಿನಗೆ ಅಲ್ಲಿ ಕೂತು ಮಾರಾಟ ಮಾಡಿ ಮಾತ್ರ ಅಭ್ಯಾಸ, ನಿನಗೆ ಕಡದ ಅಭ್ಯಾಸ ಇಲ್ಲ. ಇರ್ಲಿ, ಆ ಶಬ್ದ ಅದು ಬೆಣ್ಣೆ ಬರುವಲ್ಲಿವರೆಗೆ ಕಾದು ತದನಂತರ ಮೊಸರನ್ನೊಂದು ವಿಭಾಗ, ಮಜ್ಜಿಗೆಯನ್ನೊಂದು ವಿಭಾಗ, ಬೆಣ್ಣೆಯನ್ನೊಂದು ವಿಭಾಗ, ತುಪ್ಪವನ್ನೊಂದು ವಿಭಾಗ ಮಾಡಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮನೆಯ ಬಾಗಿನಲ್ಲಿ ಮಾರಾಟ ಮಾಡಿ ಬರಬೇಕು ಅಂತಾದ್ರೆ ಬೆಳ್ಳಗಿದ್ದಂತಹ ನಾನು ಎಷ್ಟು ಕಪ್ಪಾಗಿದ್ದೇನೆ. ಕೆಲಸ ಮಾಡುವವರೆಗೆ ಗಂಡಸ ನಂತರ ಹೆಂಗಸದ ಮನೆಗೆ ಹೋಗುವಾಗ ಮನೆಗೆ ನಾನು ಮೊದಲೇ ಹೆಂಗಸಿ, ಸ್ವರ ಸ್ವಲ್ಪ ಗಂಡಸಿನ ಹಾಗೆ ಅಷ್ಟೇ. ಎಷ್ಟು ಕಷ್ಟ ಉಂಟು. ನಾನು ಹೇಗಿದ್ದೆ ಯೌವನದಲ್ಲಿ ನಿನಗೆ ಗೊತ್ತಿಲ್ವಾ? ಬೆಳ್ಳಗೆ ಹಸಿ ಸೌತೆಯ ಹಾಗಿದ್ದೆ. ಮೊದ್ಲು ಮುಖ ನೋಡಿ ಆದ್ರೂ ಬರ್ತಿದ್ರು, ಈಗ ಮುಖ ನೋಡಿ ಹಿಂದೆ ಹೋಗ್ತಾ ಇದ್ರು. ಹಾಗೆ ಎಷ್ಟು ಕಷ್ಟ ಉಂಟು. ಇವರು ಹೇಳ್ತಾರೆ ಕ್ರಯ ಹೆಚ್ಚಾಯ್ತು ಅಂತ, ಅವರಿಗೆಲ್ಲ ಅರ್ಥ ಆಗುದಿಲ್ಲ. ಅದು ಎಲ್ಲದಕ್ಕೂ ಕ್ರಯ ಹೆಚ್ಚಾಗಿದೆ. ನಮ್ಮದು ಕ್ರಯ ಹೇಳುವಾಗ ತಲೆ ಬಿಸಿ ಆಗ್ತದೆ ಎಲ್ಲರಿಗೆ. ಅಜ್ಜಮ್ಮ, ಇವತ್ತು ನಾನು ವ್ಯಾಪಾರಕ್ಕೆ ಇಳಿಬೇಕಾ? ಬೇಡ ಬೇಡ, ನಿನ್ನಲ್ಲಿ ಪಾತ್ರ ಉಂಟು ಅಂತಲೇ ಗೊತ್ತಾಗೋದಿಲ್ಲ. ಪಾತ್ರೆ ನಾನು ಮೊದಲಲ್ಲ ವ್ಯಾಪಾರಕ್ಕೆ ಇಳಿಯುವುದು. ಬೇಡ ಬೇಡ, ವ್ಯಾಪಾರಕ್ಕೆ ಯಾವ ಹಾಲಿನ ವ್ಯಾಪಾರ. ನನಗೆ ಒಮ್ಮೆಮ್ಮೆ ನೆನಪು ಶಕ್ತಿ ಸ್ವಲ್ಪ ಕಡಿಮೆ. ನೆನಪಿಲ್ಲದಿದ್ರು ತೊಂದ್ರೆ ಇಲ್ಲ, ನಿಮಗೆ ನೆನಪಿರ್ಬೇಕು, ಅನುಭವಿಸ್ತಲ್ವ ನೀವು. ಅಲ್ಲವೇ ಇವರೆಲ್ಲ ಕ್ರಯ ಜಾಸ್ತಿ ಅಂತ ಹೇಳ್ತಾರಲ್ಲ, ನಮ್ಮ ಈಗ ಪದಾರ್ಥ ಎಲ್ಲ ಹೇಗೆ ಹೋಗುವುದಿಲ್ಲ? ಹೇಗೆ ಮತ್ತೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲಿಗೆ ಹೋಗುವುದು? ಹಾಗಿದ್ರೆ ಒಂದು ಉಪಾಯವನ್ನು ಹೇಳ್ತೇನೆ. ಒಂದು ಕೇಳಿ ಉಂಟು. ನಂದನ ಮನೆಯ ಬಾಗಿಲಿಂದ ಚಿನ್ನ
ಹಾಗೆ ಭಂಗಿಯಲ್ಲಿ ನಿಲ್ಲುವುದು. ಭಂಗಿಯ ನಾಟ್ಯ ವೈಭವದ ನೆನಪಾಯ್ತಾ? ಹೌದು. ಮಲ್ಲಮ್ಮ, ಓ, ಇಲ್ಲೆಲ್ಲ ವ್ಯಾಪಾರ ಆಗೋದಿಲ್ಲ. ಮತ್ತೆ ನಾವೊಂದು ಕೇರಿಗೆ ಹೋಗುವ. ಕೇರಿಗೆ? ಯಾವ ಕೇರಿ? ಯಾವ ಕೇರಿ ಗೊತ್ತಾಗ್ಲಿಲ್ವಾ? ಇಲ್ಲಿಯ ಹತ್ತಿರದಲ್ಲುಂಟು. ಹತ್ರ ನಂದನ ಕೇರಿ. ಯಾರು ಮುಂದೆ ಬರುವುದಿಲ್ಲ, ಇಲ್ಲೇ ನಿಂತುಕೊಂಡು ನಾವೇನ್ ಮಾಡುದು ಅಜ್ಜಮ್ಮ? ಅಷ್ಟೇ, ನಾವು ಇಲ್ಲಿ ನಿಲ್ಲುವುದು ಬೇಡ. ನಮಗೆ ವ್ಯಾಪಾರ ಆಗುವುದು ಬೇಡವಾ? ಅವಳು ಹೇಳುವುದು ನಾವು ನಂದನ ಕೇರಿಗೆ ಹೋಗುವ ಅಂತ. ಅಲ್ಲಿ ವ್ಯಾಪಾರ ಆಗ್ಬಹುದಲ್ಲ? ಅಲ್ಲಿ ಆಗುತ್ತದೆ. ಆಗ್ತದಪ್ಪ. ಯಾಕೆ ಗೊತ್ತಾ? ಅಲ್ಲೆಲ್ಲ ಇರುವವರು ಧನಿಕರು, ಮತ್ತೆ ಅವರಲ್ಲಿ ಎಷ್ಟು ಉಂಟು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಾಗುದಿಲ್ಲ ಒಮ್ಮೊಮ್ಮೆ. ಅವರ ಮನೆ ನೋಡುವಾಗ್ಲೇ ಗೊತ್ತಾಗುತ್ತದೆ ನಮಗೆ. ಉಪ್ಪರಿಗೆಯ ಮನೆಯನ್ನ ಹೊಂದಿರುವವರು ಮಾತ್ರ ಅಲ್ಲ, ಅವರಲ್ಲಿ ಅಲ್ಲಿರುವವರೆಲ್ಲ ಕೈ ಎಲ್ಲ ಕೊಟ್ಟ ಕೈ, ಕೊಡುವ ಕೈ. ಅದು ಬಾಗಿಲನ್ನ ತೆರೆದಾಕ್ಷಣದಲ್ಲಿ ಓಡೋಡಿಕೊಂಡು ಬರುವ ಪುಟ್ಟ ಕಂದಮ್ಮಗಳಿರು. ಮಕ್ಕಳು ಅವಳಿಗೆ ಸಣ್ಣದ್ನಿಂದ ಹಾಗೆ ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ. ಅವಳೊಂದು ರೀತಿಯಲ್ಲಿ ಮಕ್ಕಳ ಪ್ರೇಮಿ. ಒಳ್ಳೇದಾಯ್ತು. ಯಾಕೆ ಗೊತ್ತಾ ಹೇಳಿ? ಬಿಳಿ 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 ಬಿಳಿಯಾದ ಕಂದಮ್ಮಗಳಿರು. ಅಯ್ಯೋ, ನೋಡುವಾಗ ಗುಂಡು 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 ಗುಂಡಾಗಿದ್ದಾರೆ. ಇದು ಎಂತ, ನಾವು ವ್ಯಾಪಾರಕ್ಕೆ ಹೋಗೋದು ಬೇಡ? ಅಲ್ಲ, ನನಗೆ ಅದೇ ಸಮಸ್ಯೆ. ಅವಳು ಮಕ್ಕಳ ವಿಷಯವನ್ನೇ ವರ್ಣನೆ ಮಾಡ್ತಾ ಇದ್ದಾಳೆ. ವ್ಯಾಪಾರ ಆದಾಗಿ ಮಕ್ಕಳಾದ್ರೂ ತೊಂದ್ರೆ ಇಲ್ಲ, ನಮಗೆ ವ್ಯಾಪಾರ ಆಗಬೇಕು ಅಂತ. ಯಾಕೆ ನಾನು ಹೇಳಿದ್ದು ಹಾಗೆ? ಅವರು ಗುಂಡು ಗುಂಡು ಆದದ್ದು ಹೇಗೆ? ಆ ಮಕ್ಕಳು ಹಾಗಿರುವುದಕ್ಕೆ ಕಾರಣ ಬೆಣ್ಣೆ, ಮೊಸರು, ತುಪ್ಪ, ಹಾಲು ಎಲ್ಲವನ್ನ ಕುಡಿದು ಬೆಳೆದವರು. ನಮ್ಮ ಪದಾರ್ಥವನ್ನು ಸ್ವೀಕರಿಸಿ ಹಾಗಾಗಿದ್ದಾರೆ. ಹಾಗಾಗಿ ಇಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ, ಅಲ್ಲಿಗೆ ಹೋಗುವ. ಆದ್ರೆ ಹೋಗುವುದು ಹೌದು, ಇಲ್ಲಿಂದಲೇ ಬೊಬ್ಬೆ ಹಾಕಿಕೊಂಡು ಹೋಗ್ಬೇಕು. ಹೌದಾ? ಏನಾಗಿದೆ? ಇನ್ನು ಹೆಚ್ಚಾಗ್ಬೇಕಾ? ನೀವು ಮುಂದಿನಿಂದ ಕೂಗುತ್ತಾ ಹೋಗಿ. ಹೌದಾ? ನನ್ನನ್ನು ಕೂಗಿಸಿ ನೀನು ಚಂದ ನೋಡುದು ಬೇಡ. ಅಪಾಯ ಉಂಟು, ಸ್ವಲ್ಪ ಜಾಗ್ರತೆ ಮಾಡಿ. ಮುಟ್ಟಾಳ ನನ್ನ ಮಗನೇ, ಏನಾಯ್ತು? ಏನ ಮೈ ಮೇಲೆ ಬೀಳ್ತಿ? ಯಂತ್ರ 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 ಎಂತ ಆಯ್ತು ಅಂತ ಕಾಣುದಿಲ್ವ ನಿಮ್ಗೆ? ಏನಾಯ್ತು? ನಾನು ತಾಗಿದ್ದಲ್ಲ. ನಾವು ತಾಗಿದ್ದಲ್ಲ. ನಿನಗೆ ಕಣ್ಣು ಮುಖದಲ್ಲಿರುವುದ ನೆತ್ತಿಯಲ್ಲಿರುವುದ? ನಿಮಗೆ ಕಣ್ಣು ಮುಖದಲ್ಲಿರುವುದ ಬೆನ್ನಿನಲ್ಲಿರುವುದ? ನನಗೆ ಕಣ್ಣು ಮುಖದಲ್ಲಿ, ನನ್ನದು ಇಲ್ಲೇ ಇರುವುದು. ಕಣ್ಣು ಮುಖದಲ್ಲಿ ಎಲ್ಲರಿಗೂ ದೃಷ್ಟಿಯಲ್ಲೇ ಇರುವುದು. ಅದು ನಮ್ಮ ತಪ್ಪಲ್ಲ. ನಮ್ಮ ತಪ್ಪಲ್ಲ, ನಾವು ತಾಗಿದ್ದಲ್ಲ, ನೀವು ತಾಗಿಸಿಕೊಂಡದ್ದು. ಅದೇನದು? ತಾಗುವುದು ಅಂತ ಹೇಳಿದ್ರೆ ಬೇರೆ, ತಾಗಿಸಿಕೊಳ್ಳುವುದು ಅಂತ ಹೇಳಿದ್ರೆ ಬೇರೆ. ನಮ್ಮ ತಪ್ಪಲ್ಲ ಅದು, ಅದು ಕಿರಿಂಚಿಯ ತಪ್ಪು. ಕಿರಿಂಚಿ? ಕಿರಿಂಚಿ ನಿನ್ನ ಅಪ್ಪ ಬ್ರಹ್ಮದೇವರು. ಕಿರಿಂಚಿ ಅವಳು ಎರಡು ಕಣ್ಣನ್ನು ಎದುರು ಯಾಕೆ ಕೊಟ್ಟದ್ದು? ಮುಖದಲ್ಲಿ ಯಾಕೆ ಕೊಟ್ಟದ್ದು? ಒಂದು ಕಣ್ಣು ಇಲ್ಲಿ, ಒಂದು ಕಣ್ಣು ಇಲ್ಲಿ ಕೊಟ್ಟಿದ್ರೆ ನಮಗೆ ಬೇಕಾದ ಹಾಗೆ ಹೋಗ್ಬೋದಿತ್ತಲ್ಲ. ಹಿಂದೆ ಬರುವವರು ಕಾಣ್ತಾರೆ, ಹಿಂದೆಯಿಂದ ಹೋಗುವವರು ಕಾಣ್ತಾರೆ. ನೀನು ವಾಹನ ಅಲ್ಲ, ಹಿಂದಿನಿಂದ ಮುಂದಿನಿಂದ ಎಲ್ಲ ಕಣ್ಣಿರ್ಲಿಕ್ಕೆ. ಮತ್ತೆ ನಮಗೆ ಯಾಕೆ ಬೈಯುವುದಂತ? ಹೆಣ್ಮಕ್ಕಳಾದಂತಹ ನಾವು, ಯಾರು ಮಕ್ಕಳು, ಯಾರು ಹೆಂಗಸರಾದಂತಹ ನಾವು ಬರುವಾಗ ನಮ್ಮ ಮೈ ಮೇಲೆ ಬೇಕಾಗುತ್ತೀರಾ? ಅಯ್ಯೋ, ಏ ವಿಜಯ, ನೀನು ಹೇಳಿದ್ಯಲ್ಲ. ಹೌದು, ಇದು ಹೆಂಗಸು. ಹೌದಾ? ಇದು 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 ಈಗ ಅಷ್ಟು ನೀರಿಲ್ಲ, ಕೆಳಗಾಕಿ ಬೇಡ್ಲೇ ತೊಂದರಲೇ. ಇಲ್ಲಿ ಯಾವ ಕೆಲಸಕ್ಕೆ ಬಂದವರು? ಕಿಷ್ಟಯ್ಯ, ಈ ಹೆಂಗಸು ಅಲ್ಲಿ ಬಿದ್ದಿರುವಾಗ ನಾಯಿ ಬರ್ತಾ ಇತ್ತು, ಎದ್ದು ನಾಯಿ ಮುಖವನ್ನು ನಿಕ್ಕಿದ್ದು. ಮಲ್ಲಮ್ಮ ಅಪಪ್ರಚಾರ ಮಾಡ್ತಾ ಇದ್ದಾನೆ ನೋಡು. ನನ್ನ ಬಗ್ಗೆ ಅರ್ಧ ಅಪಪ್ರಚಾರ ಮಾಡಿದ್ದೆ ಅವ ಮಾರಿ ಸಂತಾನ. ಈ ಅವನೊಟ್ಟಿಗೆ ಸೇರಿದ ಮೇಲೆ ಹೀಗಾದದ್ದು ಕಂಡರು ಪರಾಂಬರಿಸಿ ನೋಡ್ಬೇಕು. ಅಂಬರೀಷ್ ನೋಡುದಲ್ಲ, ಅವ ಸತ್ತಿದ್ದಾನಲ್ಲ, ಇನ್ನೆಲ್ಲಿಗೆ ನೋಡು. ವಿಜಯ, ಕಿಟ್ಟಯ್ಯ, ಇವರೆಲ್ಲ ಯಾರು ಗೊತ್ತಾಗ್ಲಿಲ್ಲ. ಇವರು ಯಾರು ಕಿಟ್ಟಯ್ಯ? ಇವರೆಲ್ಲ ನಮ್ಮವರು.
ಏನು ನಮ್ಮವರು ಅಂತ ಹೇಳಿದ್ರೇನಾ? ನೀವೆಲ್ಲ ಇರುವುದೆಲ್ಲಿ? ಎಲ್ಲಿ? ಎಲ್ಲಿರುವುದು? ನಂದಗೋಕುಲ. ನಂದಗೋಕುಲದಲ್ಲಿ. ಮತ್ತೆ ನಾವಿರುವುದೆಲ್ಲಿ? ನಮ್ಮಲ್ಲಿರುವವರೆಲ್ಲ ನಮ್ಮವರೇ. ತಪ್ಪಿ ಮಾತಾಡದಿರು. ಇಲ್ಲ ಇಲ್ಲ, ಅವ ತಪ್ಪಿ ಮಾತಾಡುದಿಲ್ಲ. ಅವ ಏನು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಅವ ಅರ್ಥಕ್ಕಾಗಿ ಅರ್ಥ ಮಾತಾಡುವ. ನಮ್ಮ ಮಾತಿನಲ್ಲಿ ಅರ್ಥ ಇರ್ತದೆ. ಅರ್ಥ. ವಿಜಯ, ಇವರೆಲ್ಲ ಹೊರಟದೆಲ್ಲಿಗೆ ಅಂತ ಗೊತ್ತಾಯ್ತಾ? ಎಲ್ಲವೂ ಸಂತೆಗಲ್ವೇನು? ಏನು ನಮ್ಮನ್ನು ನೋಡಿ ಸಂತೆ ಏನು ಏನು ಹೇಳ್ತಿಲ್ಲ? ಸಂತೆ ಸಂತೆ ಇದೆಯಾರ? ಉಳಿದವರನ್ನು ಹೇಳು. ಸತ್ಯದ ಇಲ್ಲ, ಉಳಿದದ್ದೇ ಸ್ವಲ್ಪ ಚಂದ ಕಾಣುದಿದೆ. ಸಂತೆ ಹಾಗೆ ನನ್ನನ್ನು ಮುಟ್ಟಿದ್ದವ ಅಲ್ಲ, ಅವ ಮುಟ್ಟಿದ್ದಲ್ಲ. ನೀನು ಅಡ್ಡ ಬಂದದ. ನೀನೇ ಮುಟ್ಟಿದ್ದು. ನೀನು ಮುಟ್ಟಿಸಿಕೊಂಡು ಸತ್ಯದ್ದು ಅಂತ ನಮ್ಮನ್ನು ತೋರಿಸಿ ಹೇಳ್ತಾ ಇದ್ದಾನಲ್ಲ ಕೃಷ್ಣಯ್ಯ. ಏನು ನಿನಗೂ ಅರ್ಥ ಆಗುವುದಿಲ್ವೇನೋ? ಹೇಳುವುದಕ್ಕೆ ಕಾರಣ ಉಂಟು. ನೀವು ಹೋದಂತಹ ಜಾಗಕ್ಕೆ ಹೇಗೆ ಕರೀತಾರೆ? ಸಂತೆ. ಅದನ್ನೇ ಹೇಳಿದ್ದವ. ನಾವು ಹೋಗುವುದು ಸಂತೆಗೆ, ವ್ಯಾಪಾರಕ್ಕೆ. ನೀವು ಸಂತೆಕ? ನಿಮ್ಮದು ಎಂತ ವ್ಯಾಪಾರ? ಇದು ಬಿಸಿ ಬಿಸಿ ಕುಡಿಲಿಕ್ಕೆ ಕೊಡುವ ವ್ಯಾಪಾರವಾ? ಹೌದಾ? ಅದಲ್ಲ. ಇಲ್ಲಿ ಬಾ. ಅದು ಎಂತ ಹೇಳ್ತಾರೆ? ಇಲ್ಲಿ ಬಾ. ಎಂತದ ಮತ್ತೆ ಹತ್ತಿರ ಹೋಗಿ ಹೇಳುದು. ನಿನಗೆ ಹಣ ಕೊಡ್ಬೇಕು. ತುಪ್ಪ ಕೊಟ್ರೆ ಹಣ ಕೊಡ್ಬೇಕು. ತುಪ್ಪ ಗೊತ್ತಾಯ್ತು. ಗೊತ್ತಾಯ್ತು. ಇನ್ನೊಮ್ಮೆ ಹೇಳ್ಬೇಕಾ? ಬೇಕಾ? ಬೇಡ, ಸಾಕು. ನೀವೆಲ್ಲ ಹೊರಟದ್ದು ಹಾಗಿದ್ರೆ ವ್ಯಾಪಾರಕ್ಕೆ. ಕೊಡಿ 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 ಅಂತ. ಕೊಟ್ಟು ಹೋಗಿ ಎನ್ನ ಸುಂಕವ ಕೊಟ್ಟು. ಏನದು? ನನ್ನ ಮನೆಗೆ ಬಾ. ಯಾಕೆ? 4 ತೆಂಗಿನ ಸಸಿ ನಡ್ಲಿಕ್ಕೆ ಉಂಟು. ಅದೆಲ್ಲ ಕೊಟ್ಟು. ಹಾಗಲ್ಲ, ಸುಂಕ ಗಿಂಕ ಕೇಳಿದ್ರೆ ನಿನ್ನ ಟೊಂಕ ಮುರಿದೇನು? ಇಲ್ಲಿ ಬಾ. ಇವರಿಗೇನು ಸುಂಕ ಕೇಳುವಾಗ ಸಂಕಟ ಆಗುದು? ಹೌದು, ನಿಮಗೇನಾಗೆ ಸಂಕಟ ಆಗುದು? ಸುಂಕ ಕೇಳುದು ಸುಮ್ಮನೆ ಅಲ್ಲ. ನಾವು ಸುಂಕ ಏನು ಅಂತ ಗೊತ್ತಾಯ್ತಾ? ಏನು ಸುಂಕ? ಒಂದು ವಸ್ತುವಿನ ಮೇಲಿಟ್ಟಂತಹ ತೆರಿಗೆ. ಹಾಗಿರುವಾಗ ಚೆರಿಗೆ ಅಲ್ಲ, ತೆರಿಗೆ ಅಂತ. ಅನ್ನ ಬೇಯಲಿಕ್ಕೆ ಇಡುವುದು ತೆರಿಗೆ. ನಿನ್ನೆವರೆಗೆ ಹೀಗಿರ್ಲಿಲ್ಲ. ಇವತ್ತಿನಿಂದ ಹೊಸ ಕ್ರಮ. ಅಲ್ಲಿ ನೋಡಿಯ, ನಾವು ಸ್ವಲ್ಪ ಕಟ್ಟೆ ನೋಡು. ಕಟ್ಟೆ ಸುಣ್ಣ ಬಣ್ಣ ಎಲ್ಲ ಬಳಿದು ನಿನ್ನೆಯವರೆಗೆ ಅದು ಅಂಕದ ಕಟ್ಟೆ, ಇವತ್ತಿನಿಂದ ಸುಂಕದ ಕಟ್ಟೆ. ಅದು ಇಲ್ಲ.
ಹಾಗಿರುವಾಗ ಈ ದಾರಿಯಾಗಿ ಯಾರೆಲ್ಲ ಹೋಗುತ್ತಾರ, ಯಾರೇ ಹೋಗುದಿದ್ರು ಕೂಡ ನಮಗೆ ಸುಂಕ ಕೊಟ್ಟು ಹೋಗಬೇಕು. ಈಗ ಸುಂಕ ಅಂತ ಹೇಳ್ತೀರಲ್ಲ, ಹೌದು. ಸುಂಕ ಯಾಕೆ ಅಂತ ಬೇಕಲ್ಲ? ಉಂಟಲ್ಲ ಸುಂಕ ತಗೊಳ್ತೇವೆ. ಈಗ ನಿಮ್ಮಿಂದ ಪಡ್ಕೊಂಡದ್ದನ್ನು ನಿಮಗೆ ಲಾಭ ಆಗುವ ಹಾಗೆ. ನಮ್ಮದು ಒಂದಲ್ಲ, ಕೆಲವೆಲ್ಲ ಯೋಜನೆಗಳು. ಯೋಜನೆ ತುಂಬಾ ಮಂದಿ ಯೋಜನೆ ಮಾಡಿದವರು. ಇಲ್ಲ ನಮ್ಮ ಯೋಜನೆ ಬೇರೆ. ನಮ್ಮದು ಏನೆಲ್ಲ ಯೋಜನೆ ಉಂಟು ಎಲ್ಲ ನಮ್ಮದು ನೀರಾವರಿ ಯೋಜನೆ ಉಂಟು. ನೀರಾವರಿ ಯೋಜನೆ ಅದು ಯಾಕಂತ ಹೇಳಿದ್ರೆ, ಈ ಮಳೆ ನಿಂತ ಮೇಲೆ ಇನ್ನೊಂದು ಮಳೆಗಾಲ ಬರುವಾಗ ಮಧ್ಯದಲ್ಲಿ ನೀರಿರುವುದಿಲ್ಲಲ್ಲ, ಆಗ ಸ್ವಲ್ಪ ಒಂದು ಕಟ್ಟೆ ಕಟ್ಟಲಿಕ್ಕೆ ಉಂಟು. ಆಮೇಲೆ ನೀರನ್ನೆಲ್ಲ ಶೇಖರಣೆ ಮಾಡ್ಲಿಕ್ಕೆ ಉಂಟು. ಅದರ ಮೇಲಿಂದ ನಿಮಗೆ ಹೋಗ್ಲಿಕ್ಕೆ ದಾರಿ ಬೇಡುವ, ಅದಕ್ಕೆ ಸುಂಕ ತಕೊಂಡು ನಾವು ಸಂಕ ಮಾಡ್ತೇವೆ. ನಮ್ಮ ಸುಂಕದಲ್ಲಿ ನಿಮ್ಮ ಸಂಕ. ಹೌದು, ನೀವೇ ಹೋಗುದು, ದೊಡ್ಡದೆಲ್ಲ ನಿಮ್ಮ ಗಾಡಿ ಹೋಗುದು, ನಮ್ಮದೆಲ್ಲ ಸಣ್ಣ ಹಾಗೆ. ಆಮೇಲೆ ಉಂಟು, ಆಮೇಲೆ ಯುವಕ ಮಂಡಲ ಮಾಡ್ಲಿಕ್ಕೆ ಉಂಟು. ಯುವಕ ಮಂಡಲ ಅದಂದ್ರೆ ಎಲ್ಲ ದುಡಿದು ಎಲ್ಲ ಬರ್ತಾರಲ್ಲ ಯುವಕರೆಲ್ಲ, ಮತ್ತೆ ದುಡ್ದು ಬೇಗ ಮನೆಗೆ ಬಂದು ಹೆಂಡತಿ ಕಿರಿಕಿರಿ ಆಗ್ತದಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ಯುವಕ ಮಂಡಲ, ಅಲ್ಲೆಲ್ಲ ಆಡ್ಲಿಕ್ಕೆಲ್ಲ ಉಂಟು. ಹೌದು, ಹೀಗೆ ಆಡ್ಲಿಕ್ಕೆ ಈಗ ಎಲ್ಲ ಆಡ್ಲಿಕ್ಕೆಲ್ಲ ಯುವಕ ಮಂಡಲ ಮಾತ್ರ. ಮತ್ತೆ ಆಚೆ ಬದಿಯಲ್ಲಿ ಯುವತಿ ಮಂಡಲ ಮಾಡಿ, ಅದಂದ್ರೆ ಗಂಡ ಎದ್ದುಕೊಂಡು ಹೋಗುವಾಗ ಇವ ಎಲ್ಲಿಗೆ ಹೋಗ್ತಾನೆ ಅಂತ ನೋಡ್ಲಿಕ್ಕೆ ಜೊತೆಯಲ್ಲಿ ಹೆಂಡತಿಯರು ಬರ್ತಾರಲ್ಲ, ಅವರಿಗೆ ನಿಲ್ಲಿಕ್ಕೆ ಯುವತಿ ಮಂಡಲ. ಮಧ್ಯದಲ್ಲಿ ಶಿಶು ಸಂಹಾರ ಕೇಂದ್ರ, ಸಂರಕ್ಷಣಾ ಕೇಂದ್ರ. ಈಗ ಆಚೆಯಿಂದ ಯುವಕ ಮಂಡಲ ಸರಿ, ಈಚೆಯಿಂದ ಯುವತಿ ಮಂಡಲವು ಸರಿ, ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಯಾಕೆ? ಅಲ್ಲಿ ಯುವಕರು ಇಲ್ಲಿ ಯುವತಿಯರು ಸೇರಿದಾಗ ಮಧ್ಯದಲ್ಲಿ ತನ್ನಷ್ಟಕ್ಕೆ ಮಕ್ಕಳಾಗ್ತದಲ್ಲ, ಅದಕ್ಕೆ ಶಿಶು ಸಂಹಾರ ಕೇಂದ್ರ. ಒಳ್ಳೇದು, ಯೋಜನೆ ಒಳ್ಳೇದು. ಅರ್ಥ ಮಾಡಬೇಡಿ. ನೋಡಿ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅಲ್ಲಿಂದ ಯುವಕರು ಇಟ್ಕೊಂಡು ಬರ್ತಾರೆ, ಇಲ್ಲಿಂದ ಯುವತಿಯರು ಇಟ್ಕೊಂಡು ಬರ್ತಾರೆ. ಆಗ ಮಕ್ಕಳಾಗುದಿಲ್ಲ ಅಲ್ಲಿ. ಆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಹೋಗುವವರೆಗೆ. ನೋಡಿಕೊಳ್ಳುದು ಯಾರು? ನೋಡಿಕೊಳ್ಳಿಕ್ಕೆ ಅಲ್ಲಿ ಜನ ಮಾಡ್ತೇವೆ ನಾವು. ನೀನು ನಿಲ್ಲುದಿಲ್ಲ? ನಾನು ನಿಲ್ಲುದಿಲ್ಲ. ನೀನು ನಿಲ್ಲಬೇಡ, ನೀನು ನಿಂತ್ರೆ ಮಕ್ಕಳಿಗೆ ಹೆದರಿಕೆ ಆದೀತು. ಹಾಗಲ್ಲ, ನನಗೆ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಮತ್ತೆ ಹಾಗೆ ಮಕ್ಕಳೆಲ್ಲ ನನ್ನ ಜೊತೆಯಲ್ಲಿ ಮನೆಗೆ ಬಂದ್ರೆ ಅದಕ್ಕೆ ಹಾಗೆ. ಹಾಗೆ ಇಷ್ಟೆಲ್ಲ ಯೋಜನೆಗಳನ್ನು ಮಾಡುವುದಕ್ಕೆ ಬೇಕಾಗಿ ಸುಂಕವನ್ನು ಕೊಟ್ಟು ಹೋಗಬೇಕು. ಕೊಡದಿದ್ರೆ ಬಿಡ್ಲಿಕ್ಕಿಲ್ಲ. ಒಂದು ಮಾತು ಕೇಳ್ತೇವೆ ನಾವು. ಕೇಳು. ಸುಂಕದ ನಿಜವೇನು ಕೇಳು. ಅಯ್ಯೋ ಗಂಗೆವಲ್ಲವೆನ್ನು ನೀತಾಳು ನಿನ್ನ ಅಂತ್ಯಗಂಜುವಲ್ಲ ಇನ್ನು ನೀತಾಳು ನಿಜವೇನು ಬೇಡೋ. ಬಿಂಕವು ಸಲ್ಲಬಿದಿಯುಳು ಬಿಂಕವು ಸಲ್ಲಬಿದಿಯುಳು ಕಣ್ಣು ಸೋಟಂದು ಬಾಲನಿ ಕೇಳೋ. ನಿಜವೇನು ಕೇಳೋ ನಿನ್ನ ಅಂಕೆ ಗಂದುವರಲ್ಲ ಇನ್ನು ನಿತಾಳು ಜುಟ್ಟಲ್ಲಿ ಹಿಡಿದು ಮೇಲೆತ್ತಿ ಕುತ್ತಿಗೆ ಕತ್ತರಿ. ಹಾಗೆ ನನ್ನ ತಲೆ ತೆಗಿತಾಳಂತೆ. ಎಂತದ್ದು ಏನ್ ಮಾಡಿದೆ ಅಂತ? ತಲೆ ಕಡಿತೇನೆ. ಇವರು ತಲೆ ಕಟ್ಲೆ ಮತ್ತೆ ನಾನು ಗಟ್ಟೆ ತೆಗಿದೇಗೆ. ನಿನಗೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಪ್ರಾಣ ಹೋಗ್ತದ? ಜಾಗ್ರತೆ ಮಾಡು. ಆಯ್ತು.
ಮಲ್ಲಮ್ಮ ನೋಡ ಅವನು ಕೋಲು ಹಾಕ್ತಾ ಯಾರು ಮುಟ್ಟದ ಪದಾರ್ಥ ಅದು. ಹಾಕಿ ಹಾಳು ಮಾಡ್ತಾನೆ. ಮಾತಾಡಿ ಹೇಳಿ. ಮರ್ತೋಯ್ತಾ? ಮರ್ತೋಗ್ಲಿಲ್ಲ ನನಗೆ, ಎಲ್ಲ ನೆನಪುಂಟು. ಅವಳಿಗೆ ಆ ವಿಶ್ವಾಸ ಮಾತಾಡು. ಈಗ ಸುಂಕ ತಗೊಂಡು ಹಲವಾರು ಯೋಜನೆಯನ್ನು ನೀವು ನಿರೂಪಿಸಿದ್ದು, ಇದು ಮಾಡಿದ್ದೀರಿ, ಜಾರಿಗೆ ತಂದಿದ್ದೀರಿ. ಈಗ ಬಾಡಿಗೆ ತಂದಿದ್ದೇವೆ. ಬಾಡಿ ಎಲ್ಲ ಕೇಳುದಿಲ್ಲ, ಜಾರಿಗೆ ತಂದೆ ಕೇಳುದಿಲ್ವಾ? ಹೇಳ್ತೇನೆ, ಮುಂದೆ ನಿಲ್ಲು. ನನ್ನಲ್ಲಿ ಮಾತಾಡಿದಾಗೆ ಅವಳಲ್ಲಿ ಮಾತಾಡಬೇಡ. ಈಗ ಎಲ್ಲ ಅಭಿನಯದಲ್ಲಿ ನೋಡಿ. ಮುರ್ದು ಒಲೆಗೆ ಇಡ್ತಾಳೆ. ಹಾಗೆ ಮುದ್ದು ಒಳಗಿಡುದಾ? ಒಲೆಗೆ ಒಲೆಗೆ. ಆಯ್ತು, ನಿಮ್ಮ ಮಾತಿಗೆ ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥ ಉಂಟು. ಬೇರೆ ಬೇರೆ ಉಂಟಂತೆಲ್ಲ ಒಬ್ಬೊಬ್ಬರಲ್ಲಿ. ಯಾರಲ್ಲಿ ಎಂತದೆಲ್ಲ ಉಂಟು. ಅದಕ್ಕೆ ಹೇಗೆ ಸುಂಕ ಅಂತ ನೀವು ಹೇಳ್ಬೇಕು. ಸುಂಕದ ನಿಜವನ್ನು ನೀವೇ ಹೇಳ್ಬೇಕು. ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತಹ ಪದಾರ್ಥಗಳಲ್ಲಿ ವ್ಯತ್ಯಯಗಳು ಉಂಟು. ಹಾಗಾಗಿ ನಮ್ಮಲ್ಲಿ ನೀವು ಮುಖ ನೋಡಿ ಸುಂಕ ಕೇಳುದಾ? ಹೇಗೆ ನಿಮ್ಮ ಸುಂಕದ ಕ್ರಮ ಹೇಗೆ ನೋಡುವಾಗಲೇ ಗೊತ್ತಾಗುದಿಲ್ಲ. ಕೃಷ್ಣಯ್ಯ ನೋಡು, ಈಗ ಯಾವುದಕ್ಕೆ ಎಷ್ಟು ಸುಂಕ ಅಂತ ಅವಳು ಕೇಳ್ತಾ ಇದ್ದಾರೆ. ಈಗ ಅವಳಿಗೆ ಅರ್ಥ ಆಗುವ ಹಾಗೆ ಯಾವುದಕ್ಕೆಲ್ಲ GST ಉಂಟು ಎಲ್ಲ ಹೇಳು. ಯಾವುದಕ್ಕೆ ಜಾಸ್ತಿ ಉಂಟು ಮಾರಿ, ಯಾವುದಕ್ಕೆ ಕಡಿಮೆ ಉಂಟು, ಯಾವುದಕ್ಕೆ GST ಉಂಟು. ಜಾಸ್ತಿ ಹೆಚ್ಚು ಅಂತ ಹೇಳು. ನೀನು ಆತ ನಿನ್ನ ಏನೇನು ಮಾಡಿ ಹಾಕಬೇಡ. ಹೆಚ್ಚು ಉಂಟು ಅಂತ ಹೇಳು ಕೃಷ್ಣಯ್ಯ. ಕೇಳುದು ನಿನ್ನಲ್ಲಿ ಮಡಗೊಂದು ತಾರದ ಬೆಣ್ಣೆಯ ಮಡಗೊಂದು ತಾರ
ಹೇಳಬೇಕಲ್ವಾ? ಹೇಳ್ಬೇಕು. ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ಯಾವುದಕ್ಕೆ ಎಷ್ಟುಂಟು ಅಂತ ಹೇಳು ಕೃಷ್ಣ. ಹೌದು, ಎಲ್ಲರ ಹತ್ರ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದಿಲ್ಲ. ಅಲ್ಲ, ಹೇಗಿದೆ? ಯಾರಲ್ಲಿ ಏನೆಲ್ಲ ಉಂಟು ಅಂತ ಕೇಳ್ಬೇಕಾ? ಕೆಲವು ದಪ್ಪ, ಕೆಲವು ತೆಳ್ಳಗೆ, ಕೆಲವು ಅಗಲ, ಕೆಲವು ಉದ್ದ. ಏನಂದೆ ಏನಂದೆ ಹೇಳು. ಸರಿ ಹೇಳಿದ್ಯಾ ಕೃಷ್ಣಯ್ಯ? ಇವ ಏನು ಹೇಳ್ತಾ ಇದ್ದಾನೆ ನೋಡಿದ್ಯಾ? ಅವ ಹೇಳಿದಕ್ಕೆ ಅರ್ಥ ಉಂಟು. ನಮ್ಮನ್ನೆಲ್ಲ ತೋರಿಸಿ ಕೆಲವು ದಪ್ಪ, ಕೆಲವು ಉದ್ದ, ಅಯ್ಯೋ ಕೆಲವು ಗಿಡ್ಡ ಅಂತ ಹೇಳಿ ಅಡಕಿಸ್ತಾನೆ. ಭಾವನೆ ಹಾಗೆ ಆಗುದು ನಿನಗೆ? ಅದು ಅವನನ್ನು ನೋಡುವಾಗ. ನನ್ನನ್ನು ನೋಡ್ಬೇಡ ನೀನು. ಅವ ಹೇಳುವುದಕ್ಕೆ ಅರ್ಥ ಉಂಟು. ಏನು? ಎಲ್ಲವರಲ್ಲಿ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದು, ಬೇರೆ ಬೇರೆ ರೀತಿಯಾಗಿ ದಪ್ಪ ಅಂದ್ರೇನು? ದಪ್ಪ ಮೊಸಳು. ಕಪ್ಪು ಅಂದ್ರೇನು? ಕಪ್ಪು ಎಣ್ಣೆ ಮಸಿ. ಬೆಳ್ಳಗೆ ಅಂದ್ರೇನು? ಬೆಳ್ಳಗೆ ಹಾಲು. ಸಪುರ ಅಂದ್ರೇನು? ಸಪುರ ಯಾವುದು? ಎಂತದು? ಕಬ್ಬಿನಿದೆ. ಕಬ್ಬಿನದಲ್ಲೇ. ಗಿಡ್ಡದು ಅಂತ ಹೇಳಿದ್ರೆ ಸುದಿ. ದೊಡ್ಡದು ಅಂತ ಹೇಳಿದ್ರೆ ತೆಂಗಿನ ಮರ. ಎಲ್ಲ ಚಾಪೆ. ಹೌದು, ಅದೆಲ್ಲ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಅಲ್ಲ, ಒಂದೊಂದು ತರದ ಪದಾರ್ಥಗಳಿದ್ದಾವೆ. ಆದ್ದರಿಂದ ಎಲ್ಲವರಿಗೂ ಒಂದೇ ರೀತಿಯಾದಂತಹ ಸುಂಕವನ್ನು ಹಾಕುವುದಕ್ಕಾಗುವುದಿಲ್ಲ. ಇವಳಲ್ಲಿ ಎಂತದ್ದು? ನಿನ್ನಲ್ಲಿ ಎಂತ ಉಂಟು? ಹಾಲು. ಹಾಲು? ನಿನ್ನ ಹಾಲು ಸ್ವಂತದ ಹಾಲು? ಅಜ್ಜಮ್ಮ ಮುಂದೆ ಬಾ. ಕಿತ್ತಯ್ಯ, ಸ್ವಂತ ಹಾಲು ಯಾರಾದ್ರೂ ಮಾಡ್ತಾನ? ಸ್ವಂತ ಅಂತ ಕೇಳಿದ್ರೆ ನಿನ್ನ ಮನೆಯಲ್ಲಿ ನೀನೇ ಅಲ್ಲಿಂದ ಕರೆದು ತರುವ ಹಾಲು ಅಂತ ಕೇಳಿದ್ದು. ಹಾಗೆ ಹಾಗೆ ಮನೆಯಲ್ಲೇ ದನವನ್ನು ಸಾಕಿ ಕರೆದ ಹಾಲು ಅಲ್ಲ, ಮತ್ತೊಂದು ಮನೆಯಿಂದ ತಗೊಂಡು ಬಂದ. ಅಲ್ಲ, ಅದಕ್ಕೆ ಸ್ವಂತ ಹಾಲು ಅಂತ ಹೇಳುವಾಗ ನಿನಗೆ ಬಿಸಿಯಾದದ್ದು ಯಾಕೆ? ನೀನು ಏನು ಅಂತ ಭಾವಿಸಿದ್ದೆ ಅದು ಹೇಳು. ಅಲ್ಲ, ಸ್ವಂತ ಹಾಲು ಯಾರು ಮಾರಾಟ ಮಾಡುದು? ಅದು ಸ್ವಂತ ಹಾಲು ಅಂತ ಹೇಳಿದ್ದು ಯಾವುದು? ಅಲ್ಲ, ನಾನು ಭಾವಿಸಿದ್ದು ಬೇರೆ. ಅದು ನಿನ್ನಲ್ಲಿ ಹೇಳ್ಬೇಕಾ ನಾವು? ಅವಳದು ಬೇಡ, ನಿನ್ನಲ್ಲಿ ಏನು? ಅಲ್ಲ, ನನ್ನ ಹಾಲಿಗೆ ಮೊದಲು ಹೇಳು. ಹಾಲಿಗೆ ಲೆಕ್ಕಾಚಾರ ಮುಗಿಸ. ಒಂದರದ್ದು ಲೆಕ್ಕಾಚಾರ ಮುಗಿಸಿ. 3 ಕಾಸು ನಿನಗೆ. ನೀನು ನಿನ್ನಲ್ಲಿ ಏನು? ನನ್ನಲ್ಲಿ ಬೆಣ್ಣೆ. ಬೆಣ್ಣೆ? ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ಆವಾಗಿನ್ನು ಓಡ್ತಾ ಇದ್ದೀನಿ. ಕೈಗೆ ಸಿಗುದಿಲ್ಲ. ಅಯ್ಯೋ, ಏನು ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ತೋರಿಸಿ ಹೇಳುದು. ಏನಿಗೆ ತೋರಿಸಿ ಹೇಳುದು? ಇವ ಎಷ್ಟು ಪಾಪ ಇದ್ದಾನೆ. ಪಾಪ ಅವನಿಗೆ ಇಲ್ಲಿಗೆ ತೋರಿಸಿ ಬೆಣ್ಣೆ ಮುದ್ದೆ ಸಣ್ಣದು ಹಾಲು ಹೇಳಿದ್ದಾನೆ. ಏನು ಕೈ ತೋರಿಸುದು? ಅಲ್ಲ, ಅವನದ್ದು ತಪ್ಪಲ್ಲ. ಮತ್ತೆ ತಪ್ಪು ನಿನ್ನದು. ಏನು? ನೀನು ಅದನ್ನು ಅಲ್ಲಿ ಯಾಕೆ ಹೇಳ್ಕೊಂಡು ನೀನೊಂದು ಅಲ್ಲಿ ಇಡುದು. ನಿನ್ನ ಬೆಣ್ಣೆ ಮುದ್ದೆ ಕೈ ಹೀಗಾಗುದೇ ನಿನಗೆ? ಏನು ದೋಡು? ಏನು ದೋಡು? ಈಗ ಇದರ ಒಳಗೆ ಇಲ್ಲ ಬೆಣ್ಣೆ ಮುದ್ದೆ, ಹಾಗೆ ಒಳಗೆ ಹೀಗೆ ಅದನ್ನು ಹೀಗೆ ತೋರಿಸಿದ್ರೆ ಸಾಕು. ನೀನು ಅದನ್ನು ಹೀಗೆ ತೋರಿಸುದೇ ನೀವು? ಇವಳು ಉಡಿಲಿಕ್ಕೆ ಕಾರಣ ಅಲ್ವಾ? ಆಗಲಿ. ಬೆಣ್ಣೆ ಮಾರಾಟ ಮಾಡುದು ಹೇಗೆ? ಹೇಗೆ? ಮನ ಲೆಕ್ಕ. ನಿನ್ನ ಅಮ್ಮನ ಮನಕ್ಕೆ ಒಂದು ತಾರ. ನಿನ್ನ ಅಮ್ಮನ ಮನ ಲೆಕ್ಕದಲ್ಲಿ ಮನ ಲೆಕ್ಕದಲ್ಲಿ ಮಣ ಬೆಣ್ಣೆಯ ಮನಕ್ಕೆ ಒಂದು ತಾರ. ಅವಳಲ್ಲಿ ನನ್ನಲ್ಲಿ ಮಜ್ಜಿಗೆ. ಮಜ್ಜಿಗೆಗೆ ಅಜ್ಜಿಗೆ ನೀರುಂಟಾ? ಮಜ್ಜಿಗೆ ನೀರುಂಟಾ? ಮಜ್ಜಿಗೆ ನೀರು ಹೇಳುದು ಮತ್ತೆಂತ? ಮಜ್ಜಿಗೆಗೆ 2 ಹಣ್ಣು. ಇವಳಲ್ಲಿ ಮೊಸರು ಹೇಗೆ ಮಾರಾಟ? ಎಷ್ಟು? ಮೊಸರ ಬಾಂಡಕ್ಕೆ 3 ಹಣ್ಣು. ಕಡಿಮೆ ಆಯ್ತು. ಕಡಿಮೆ ಆಯ್ತು. ನಿಮ್ಮ ಲೆಕ್ಕಾಚಾರ ಕಡಿಮೆ. ಅವಳಿಗೆ ನೀನೇ ಒಂದು ಸಲ ಕೊಟ್ಟ ನಂತರ ಅಲ್ಲಿ ನಿಲ್ಬೇಡ ಅಜ್ಜಮ್ಮ. ನಿನ್ನ ತುಪ್ಪ ಕಲ್ಪ ತುಪ್ಪ ಕಪ್ಪ ಕೇಳು. ಸರಿ ಕೇಳು. ಹತ್ರ ಹೋಗಿ ತುಪ್ಪ ಹಿಂದೆ ಕೊಡ್ತಾನೆ. ಆದ್ದರಿಂದ ನಾವು ಕೇಳಿದ ಹಾಗೆ ಸುಂಕವನ್ನು ಕೊಟ್ಟು ಕೇಳಲಿಲ್ಲ. ತುಪ್ಪ ಕೇಳಿಲ್ಲ. ಕಡಿಮೆ ಮಾಡಬೇಡಿ. 2 ಹಣ್ಣು. ಕೃಷ್ಣಯ್ಯ, ಇದು ತಪ್ಪು. ಅಲ್ಲ,
ಹೇಳಿದ್ದು ಯಾಕೆ ನೋಡಿ, ಅದ್ರಲ್ಲೆಲ್ಲ ನಮ್ಮದೆಲ್ಲ ವಿಷಯ ಉಂಟು. ಈಗ ದಿವಸಲೂ ಮಾರಾಟ ಆಗುವ ಹೆಚ್ಚು ಮಾರಾಟ ಆಗುವುದು ಹಾಲು, ಅದಕ್ಕೆ ಕಡಿಮೆ. ಯಾಕೆಂತ ಹೇಳಿದ್ರೆ ಮರುದಿವಸ ಅದು ಪುನಃ ಎಲ್ಲರಿಗೂ ಮಾರಾಟ ಆಗ್ತದೆ, ಎಲ್ಲರಿಗೂ ಬೇಕಾಗುವುದಕ್ಕೆ ಕಡಿಮೆ. ಇದೆಲ್ಲ ನಿನ್ನ ತುಪ್ಪ, ಇವಳ ಮೊಸರು, ಬೆಣ್ಣೆ ಎಲ್ಲ ಸ್ವಲ್ಪ ನಿಧಾನ ಮಾರಾಟ ಆಗುವುದು. ಅದಕ್ಕೆ ಶ್ರೀಮಂತರು ಮಾತ್ರ ಖರೀದಿಸ್ತಾರೆ. ಹಾಲು ಎಲ್ಲವರಿಗೂ ಬೇಕಾಗುವಂತಹ ವಸ್ತು. ಹಾಗೆ ಆದ್ದರಿಂದ ವಸ್ತು ನೋಡಿ ಸುಂಕವನ್ನು ಹಾಕಿದ್ದೇವೆ. ಈಗ ಒಟ್ಟಾರೆಯಾಗಿ ಹೇಳುವುದು ಅವಳಿಗೆ ಗಿರಾಕಿ ಹೆಚ್ಚು, ನಮಗೆ ಗಿರಾಕಿ ಕಡಿಮೆ. ಕೇಳಿದ ಹಾಗೆ ಸುಂಕವನ್ನು ಕೊಟ್ರೆ ಸರಿ. ಒಂದು ವೇಳೆ ಕೊಡದಿದ್ರೆ ನೀವು ಇಲ್ಲದಿರುವಂತಹ ಸಮಯದಲ್ಲಿ ಮನೆಯನ್ನು ಹಕ್ಕು ತಿಂದೇನೆ. ಅಜ್ಜಮ್ಮ, ಇವ ಇಷ್ಟು ಮಾತನಾಡ್ತಾನಲ್ಲ, ಇವ ಯಾರು ಅಂತ ಗೊತ್ತು? ಸುಕುಮಾರ ನಂದ ಗೋಪನ ಸುಕುಮಾರ ಸಣ್ಣ ಗಂಧನಿ ನಿನಗೆ ತೆಗೆಯಿತು ವಿಚಾರ ಸಣ್ಣ ಕಂದ ಸಣ್ಣ ಕಂದ ನಿನಗೆ ತೆಗೆಯಿತು Thank you.
ದಯವಿಟ್ಟು ಅದೊಂದು ಮಾಡಬೇಡ ಅಜ್ಜಮ್ಮ. ನನಗೆ ಒಂದು ವಾರದಿಂದ ಸಾಕಾಗಿದೆ. ಇನ್ನು ನಿನಗೂ ಬೈತಾರೆ, ಬೇಡದೆಲ್ಲ ಬೈತಾರೆ. ನಮಗೆ ಬೈದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆಲ್ಲ ಬೈತಾರೆ. ಆಯ್ತಾ? ನಾನೇನು ಮಾಡಿದೆ? ನೀನು ಮತ್ತೆ ಈಗ ಎಂತದು ಮಾಡಿದ್ದು? ನಾಟ್ಯ ವೈಭವ. ನಾಟ್ಯ ವೈಭವ. ಆಯ್ತಾಯ್ತು. ಆಯ್ತಾ? ಮಕ್ಕಳೆಲ್ಲ ಕುಣಿಯುವಾಗ ನನಗೂ ಕೂಡ ಸ್ವಲ್ಪ ಜಮ್ಮ ಇದು ಬಟ್ಟೆ ತುಂಬಿಸಿದ್ದಲ್ಲ, ಹಾಗೆ ಹುಟ್ಟಿನಿಂದ ಬಂದದ್ದು. ಅಮ್ಮ ಇಲ್ಲಿ ಬನ್ನಿ. ನಾವೆಲ್ಲ ಈ ವಸ್ತುಗಳನ್ನು ಕೊಂಡು ಹೋಗಿ ಮಾರಾಟ ಮಾಡುವುದು. ಅಷ್ಟರಲ್ಲಿ ತಡೆದು ಇಂತಹ ಮಾತನಾಡ್ತಾನಲ್ಲ ಅಜ್ಜಮ್ಮ. ಇವ ಯಾರಂತ ಗೊತ್ತುಂಟ? ಇವ ಯಾರು? ನಂದಗೋಪನ ಸುಕುಮಾರ. ಅಯ್ಯೋ, ಏನಾಯ್ತು? ಇವ ನಂದನ ಕಂದ ಮುಕುಂದನೇ. ಹೌದು ಹೌದು, ಇವ ನಂದನ ಕಂದ ಮುಕುಂದ. ಇವ ಮುಕ್ಕುತಿಂದ. ಮುಕ್ಕುತಿಂದ ಅಂತ ಹೇಳುದು ನಾನು. ಅದನ್ನೇ ಮಾಡಿದ್ದು. ಇಷ್ಟೊತ್ತೆಂತ ಮಾಡಿದ್ದು? ಆಳೆ ಮಾಡಿದ್ದು. ಇವ ವೇಣುಗೋಪಾಲ. ಇವ ಓನಿ ಗೋಪಾಲ. ಗೋಪಾಲ. ಅಜ್ಜಮ್ಮ ಇವ ರಂಗ. ಇವ ಮಂಗ. ಅಯ್ಯ, ಅದಕ್ಕೆ ಯಾವ ಭಾವನೆಯು ಮಾಡಬೇಡ. ಯಾಕಂದ್ರೆ ಮುಖವೇ ಹಾಗೊಳ್ತೇನೆ. ನನ್ನ ಬಾಲ ಎಲ್ಲಿಂಟು ತೋರಿಸು. ಅದೆಲ್ಲ ಯಾಕೆ ನಿನಗೆ? ಬಾಲ ಇನ್ನು ಉಂಟು, ಬೇಡ ಅಜ್ಜಮ್ಮ. ಬೇಡ. ಅಜ್ಜಮ್ಮ ಹೀಗೆ ತಡೆಯದು ಮಾತನಾಡ್ತಾ ಇದ್ದಾನಲ್ಲ, ಸೊಕ್ಕಿನ ನುಡಿಗಳು ನಾಡ್ತಾ ಇದ್ದಾನೆ. ನಾವು ಹೀಗೆ ಇರುವುದು ಸರಿಯಾ? ಹೀಗೆ ತೊಂದರೆ ಕೊಟ್ಟರೆ ನಿನ್ನ ಅಪ್ಪನ ಬಳಿ ಬಂದು ಹೇಳ್ತೇವೆ. ಅಪ್ಪನಲ್ಲಿ ಹೇಳಿದ್ರೆ ತಪ್ಪಿಸಿಕೊಳ್ತೇವೆ. ಅಮ್ಮನಲ್ಲಿ ಹೇಳ್ತೇವೆ. ಉಮ್ಮ ಅಂತ ಹೇಳಿದ್ರೆ ಉಮ್ಮ ಅಂತ ಹೇಳಿ. ಅಣ್ಣನಲ್ಲಿ ಹೇಳ್ತೇವೆ. ಉಮ್ಮನ ಹಾಗೆ ಕೂತ್ಕೊಳ್ತೇವೆ ನಾವು. ಇವನಲ್ಲಿ ಹೇಳುದು. ಬೆಳಿಗ್ಗೆವರೆಗೆ ಹಾಗೆ. ಅಯ್ಯೋ, ಸತ್ಯವಾಯ್ತು. ನಾನು ಯಾಕಾದ್ರೂ ಬಂದ್ರೆ ಇಲ್ಲಿಗೆ. ನಾನು ಹೋಗ್ತೇನಪ್ಪ. ಯಾವತ್ತು ನನ್ನ ಮಾನದ ಮೇಲೆ ಕೈ ಮಾಡಿದರೋ ಇನ್ನು ಮುಂದೆ ನಾನು ಬದುಕುವುದಿಲ್ಲ. ಅದು
ಬರುವಾಗ ಎಲ್ರು ಇದ್ರು ಎಲ್ರು ಹೋದ್ರು. ಮೈಗೆ ಬರುದು ಹಾಗೆ ನಮ್ಮದು ಹೀಗೆ ಉಂಟು. ತುಪ್ಪ ಅಲ್ಲ, ಮೊಸರು. ಒಳ್ಳೆದುಂಟ. ತುಪ್ಪ ಹೀಗಿರ್ತದ. ಅವರು ಹೇಗೂ ತುಪ್ಪವನ್ನು ನೋಡದವರು, ಅವರು ಹೇಳ್ತಾರೆ. ನೀನು ಕೂಡ ಕಿಸಯ್ಯ